ಮಹಾಲಿಂಗೇಶ್ವರನಿಗೆ ಮೊದಲಾಗಿ ನಮಿಸುತ್ತಾ ವೇದಿಕೆಯಲ್ಲಿ ವಿರಾಜಮಾನರಾಗಿರುವ ಶ್ರೀ 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 ಸಚ್ಚಿದಾನಂದ ಭಾರತಿ ಸ್ವಾಮೀಜಿಯವರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡುತ್ತಾ, ವೇದಿಕೆಯಲ್ಲಿ ಇರುವ ಎಲ್ಲ ಗಣ್ಯಾತಿ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಎಲ್ಲರನ್ನೂ ಔಪಚಾರಿಕವಾಗಿ ಸ್ವಾಗತಿಸುವ ಕೆಲಸಕ್ಕೆ ನಿಂತಿದ್ದೇನೆ. ಆದರೆ ಅದರ ಮೊದಲು ಒಂದೆರಡು ಪ್ರಾಸ್ತಾವಿಕವಾಗಿ ಮಾತಾಡಿದರೆ ಹೆಚ್ಚಾಗಲಿಕ್ಕಿಲ್ಲ ಅಂತ ಭಾವಿಸಿದ್ದೇನೆ. ಒಂದು ರೀತಿ ಪೂರ್ಣ ಪ್ರಮಾಣದ ಕಾರ್ಯಾಚರಣೆಯ ಹೊಸ್ತಿಲಲ್ಲಿ ನಿಂತಿದ್ದೇವೆ ನಾವು ಈ ಮಾಲಿನ ಬಗ್ಗೆ. ಒಂದೊಂದಾಗಿ ಕಳೆದ 3 ದಿನಗಳಲ್ಲಿ ಒಂದು 7-8 ಮಳಿಗೆಗಳು ತೆರೆದು ಇವತ್ತು ಇನ್ನು ಹೆಚ್ಚು ಕಮ್ಮಿ ಒಂದು 3/4 ವಾಶ್ ಮಾಲ್ ವ್ಯವಹಾರಕ್ಕೆ ತೆರೆದುಕೊಂಡಿದೆ. ಹಾಗಾಗಿ ಇವತ್ತು ಒಂದು ಲೋಕಾರ್ಪಣಾ ಸಮಾರಂಭ ಅಂತೇಳಿ ಆಯೋಜಿಸಿಕೊಂಡು ಅದರ ಸಭಾ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ನಮಗೆ ಇದೊಂದು ಭಾಳ ಸಂತೋಷದ ಮತ್ತು ಒಂದು ರೋಚಕವಾದ ಕ್ಷಣ. ಯಾಕೆಂತ ಹೇಳಿದರೆ, ಇದನ್ನು ಪ್ರಾರಂಭ ಮಾಡಿದ್ದು ಒಂದು 4 ವರ್ಷದ ಹಿಂದೆ. ಆಗ ಸನ್ನಿವೇಶವೇ ಬೇರೆ ಇತ್ತು. ವ್ಯವಹಾರ ನಮ್ಮ 7% 8% ಗ್ರೋತ್ನಲ್ಲಿ ನಾಗಾಲೋಟದಲ್ಲಿ ಭಾರತದ ಆರ್ಥಿಕತೆ ಮುಂದುವರಿತಾ ಇತ್ತು. ಆದರೆ ಇದು ಕೆಲಸ ಮಾಡ್ತಾ ಇನ್ನು ಬೇರೆ ಬೇರೆ ಕಂಪನಿಗಳು ಬಂದು ಇದರಲ್ಲಿ ಅಂಗಡಿಗಳನ್ನು ತೆರೆಯುವುದು, ಈ ರೀತಿಯೆಲ್ಲ ಮುಂದುವರಿಕೆ ಆಗ್ತಾ ಇರುವಾಗ ಕೊರೋನಾ ಎಂಬ ಒಂದು ಮಹಾಮಾರಿ ನಮಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ತಟ್ಟಿತು. ಆದರೆ ಅದರ ಸೈಡ್ ಎಫೆಕ್ಟ್ಗಳು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅದು ವಿದ್ಯಾಭ್ಯಾಸದ ಮೇಲೆ ಇರ್ಬೋದು. ಕಾಲೇಜುಗಳು ಮುಚ್ಚಿಕೊಂಡು ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸ್ ಆಯಿತು. ವ್ಯವಹಾರದಲ್ಲಿ ಹೇಳೋದಿದ್ದರೆ ಪ್ರಪ್ರಥಮವಾಗಿ ಲಾಕ್ಡೌನ್ ಆದ ಕೂಡಲೇ ಬಂದಾಗುವಂಥದ್ದು ಮಾಲ್, ಸಿನಿಮಾ ಥಿಯೇಟರ್, ಹೋಟೆಲ್, ಇದನ್ನೆಲ್ಲವನ್ನು ಒಳಗೊಂಡ ಒಂದು ವ್ಯವಹಾರವನ್ನು ಪ್ರಾರಂಭ ಮಾಡೋದು ಆ ಸಮಯದಲ್ಲಿ ನೆನೆಸ್ಲಿಕ್ಕೂ ಸಾಧ್ಯ ಇಲ್ಲ. ಅದಕ್ಕಾಗಿ ಬಹಳ ಒಂದು ಅನಿಶ್ಚಿತತೆ ನಮ್ಮನ್ನು ಕಾಡ್ತಾ ಇತ್ತು. ಇದು ಹೇಗಾಗ್ತದೆ ಅನ್ನೋ ಶುರು ಮಾಡಿ ಆಗಿದೆ. 2 ಫ್ಲೋರ್ ಮೇಲೆ ಬಂದಾಗಿದೆ, ಫೌಂಡೇಶನ್ ಆಗಿದೆ, 2 ಫ್ಲೋರ್ ಮೇಲೆ ಬಂದಾಗಿದೆ. ಈ ರೀತಿ ಒಂದು ಆ ಅನಿಶ್ಚಿತತೆಯ ದಿನಗಳನ್ನು ಕಳೆದು ಮತ್ತೆ ನಮ್ಮ ದೇಶ ಜಗತ್ತು ನಾರ್ಮಲ್ಸಿ ಹತ್ರ ತೆರೆದುಕೊಂಡಿತು. ಎಲ್ಲವೂ ಮುಂದಿನ ಹಾಗೆ ಕಾರ್ಯಾರಂಭ ಮಾಡ್ತಾ ಇದೆ. ಈಗ ನಾವು ದೇವರಲ್ಲಿ ಪ್ರಾರ್ಥಿಸ್ತಾ ಇರಬೇಕು. ಈಗ ನಮ್ಮ ಪೇಪರ್ನಲ್ಲಿ ಕಾಣ್ತದೆ ದಿನಕ್ಕೆ 3,000 ಅಂತೇಳಿ. ಆದರೆ ಏನು ತೊಂದರೆ ಇಲ್ಲ ಅಂತ ಅನ್ನಿಸ್ತದೆ. ಹಾಗಾಗಿ ಇವತ್ತೆಲ್ಲ ವ್ಯವಹಾರವು ಸುಗಮವಾಗಿ ನಡೀತಾ ಇದೆ. ಹಾಗಾಗಿ ಮಾಲ್ ತೆರೆಯುವ ಈ ಕ್ಷಣ ನಮಗೆ ಅತ್ಯಂತ ಒಂದು ಸಂತೋಷದಾಯಕ ಕ್ಷಣವಾಗಿ ಪರಿಣಮಿಸಿದೆ. ಒಂದು ನಗರ ಬೆಳಿಬೇಕು ಅಂಥೇಳಿ ಆದರೆ ನಗರದ ಮೂಲಭೂತ ಸೌಲಭ್ಯಗಳು ಹೆಚ್ಚಿಕೊಳ್ಬೇಕು. ಇಲ್ಲದಿದ್ದರೆ ಇವತ್ತಿನ ಯುವಜನತೆ ಎಲ್ಲ ದೊಡ್ಡ ನಗರಗಳ ಹೋಗ್ತಾರೆ, ಸಣ್ಣ ಪುಟ್ಟ ನಗರ ಯಾರಿಗೂ ಬೇಡ. ಈ ರೀತಿಯ ಒಂದು ಮನೋಸ್ಥಿತಿ ಇದೆ. ಎಲ್ಲ ಫೆಸಿಲಿಟೀಸ್ ಬೇಕು ಅಂಥೇಳಿ ಈ ರೀತಿ. ಅದರಲ್ಲಿ ಬಹುಶಃ ಒಂದು ಪುಟ್ಟ ಭಾಗ ಮಾಲ್ ಅಂತ ಹೇಳುವಂಥದ್ದು. ಈಗ ಯಾರೋ ಮಾತಾಡ್ತಾ ಇರ್ತಾರೆ ಮಾಲ್ ಕಲ್ಚರ್ ಅಂಥೇಳಿ. ನಾನು ಮಾಲ್ ಕಲ್ಚರ್ ಅಂತ ಹೇಳೋದಿಲ್ಲ, ಮಾಲ್ ಕಾನ್ಸೆಪ್ಟ್. ಇದೇನು ಕಲ್ಚರ್ ಅಲ್ಲ. ಇಲ್ಲಿ ಏನಂತ ಹೇಳಿದರೆ ಒಂದಷ್ಟು ಕುಟುಂಬ ಸಮೇತ ಒಂದು ಆರಾಮದಲ್ಲಿ ಶಾಪಿಂಗ್ ಮಾಡೋದ, ಸ್ವಲ್ಪ ವೀಕೆಂಡ್ ಟೈಮನ್ನು ಸ್ಪೆಂಡ್ ಮಾಡುವಂಥದ್ದು. ಅದರಲ್ಲಿ ಫುಡ್ ಕೋರ್ಟ್ ಇರ್ಬೋದು, ಅಥವಾ ಸಿನಿಮಾ ಥಿಯೇಟರ್ ಇರ್ಬೋದು, ಅಥವಾ ಮಕ್ಕಳ ಮನೋರಂಜನೆಗೆ ಗೇಮಿಂಗ್ ಝೋನ್ ಇರ್ಬೋದು. ಇದೆಲ್ಲವನ್ನು ಒಳಗೊಂಡಿದೆ ಅಂಥ ಒಂದು ಕಾನ್ಸೆಪ್ಟ್ ಇದೆ ಅಷ್ಟೇ ಹೊರತು ಇದರಲ್ಲಿ ಒಂದು ವಿಶೇಷ ನಮ್ಮ ಕಲ್ಚರ್ ಬದಲಾಗುವಂಥ ವಿಷಯಗಳು ಇಲ್ಲಿ ಯಾವುದೂ ಇಲ್ಲ, ನಮ್ಮ ಮಾಲ್ನಲ್ಲಂತೂ ಇಲ್ಲ. ಯಾಕೆಂತೇಳಿದರೆ ನಾವು ನಮ್ಮ ಊರಿಗೆ ಬೇಕಾದ ಹಾಗೆ ಈ ಮಾಲನ್ನು ನಾವು ಒಂದು ರೀತಿಯಲ್ಲಿ ಪ್ಲ್ಯಾನಿಂಗ್ ಮಾಡಿದ್ದೇವೆ. ಅಂದರೆ ದೊಡ್ಡ ದೊಡ್ಡ ಹೈ ಎಂಡ್ ಬ್ರ್ಯಾಂಡ್ಸ್ ಎಲ್ಲ ಅಲ್ಲ, ನಮ್ಮ ಊರಿಗೆ ಆಗುವಂಥದ್ದು, ಎಲ್ಲ ಜನಸಾಮಾನ್ಯರಿಗೆ ಕೈಗೆಟಕುವಂತಹ ವಸ್ತುಗಳು ಸಿಗುವಂಥ ಮಳಿಗೆಗಳೇ ಹೆಚ್ಚಾಗಿ ಇಲ್ಲಿ ನಿಮಗೆ ಕಾಣಲಿಕ್ಕೆ ಸಿಗ್ತದೆ. ಹಾಗಾಗಿ ಇದನ್ನು ಮಾಲ್ ಕಲ್ಚರ್ ಅಂತ ಹೇಳೋದನ್ನು ನಾನು ಒಪ್ಪುವುದಿಲ್ಲ. ಮಾಲ್ ಕಾನ್ಸೆಪ್ಟ್ ಇದು. ಇದರಿಂದಾಗಿ ಎಲ್ಲ ನಮ್ಮ ಜನರಿಗೂ ಕೂಡ ಪ್ರಯೋಜನ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ. ಒಟ್ಟು ನಮ್ಮ ಚಿತ್ರಣ ಈಗ ನೋಡೋದಾದರೆ ಎಲ್ಲ ಮಹಾನಗರಗಳೇ ಬೆಳೀತಾ ಇರುವಂಥ ಒಂದು ಸಂದರ್ಭ. ಹಾಗಿರುವಾಗ ಸಣ್ಣ ನಗರಗಳು ಕೂಡ ಅದರೊಟ್ಟಿಗೆ ಬೆಳೆದಾಗ ಈ ನಗರೀಕರಣದ ಪ್ರಕ್ರಿಯೆ ಅದೇ ಒಂದು ಸಮತೋಲನ ಉಳಿತದೆ ಅಂಥೇಳಿ ನಮ್ಮ ಭಾವನೆ. ಅದರ ಒಂದು ಪುಟ್ಟ ಪ್ರಯತ್ನ ಪುತ್ತೂರಿನಲ್ಲಿ ಈ GL1 ಮಾಲ್. MC ಅವರು ಹೇಳಿದರು, ಭಾಳ ಉತ್ಸಾಹದಲ್ಲಿದ್ದಾರೆ ಅವರು ಹೇಳಿದರು ನಂಬರ್ 1 ಆಗಬೇಕು ಅಂತೇಳಿ ನಾವು ಮಾಡಿದ್ದಂದಲ್ಲಿ ನಂಬರ್ 1. ನಮ್ಮಲ್ಲಿ ಯಾವುದೇ ಭಾವನೆ ಇಲ್ಲ. ನಾನು ಹೇಳ್ತೇನೆ ಎಲ್ರಿಗೂ, ನಾನು ಹೇಳ್ಬೋದು, ಯಾಕೆಂದರೆ ಎಲ್ಲರೂ ಆತ್ಮೀಯರೇ ಇದ್ದೀರಾ ನೀವು ಇಲ್ಲಿ.
ನಾವು ನಂಬರ್ 1 ಆಗಲಿಕ್ಕೆ ಇದು ನಂಬರ್ 1 ಅಂತ ಹಾಕಿದ್ದೆಲ್ಲ, ಏನೋ ಒಂದು ಹೆಸರು, ಒಳ್ಳೆ ಹೆಸರು ಇಡಬೇಕು. ಫಸ್ಟ್ ಮಾಲ್ ಪುತ್ತೂರಿನಲ್ಲಿ, ಬೆಂಗಳೂರಿನಲ್ಲಿ ಒಂದಿದೆ MG1 ಅಂತೇಳಿ, 1MG ಅಂತೇಳಿ, ಅದನ್ನು ಸ್ವಲ್ಪ ತಿರುಗಿಸಿ ಇಲ್ಲಿ GL1 ಮಾಲ್ ಅಂತೇಳಿ ಮಾಡಿದ್ದೇವೆ ಹೊರತು ನಾವೇ ನಂಬರ್ 1 ಆಗಬೇಕು ನಮ್ಮ ವ್ಯವಹಾರದಲ್ಲಿ ಆಗಲಿ ಬೇರೆ ಇದರಲ್ಲಿ ಆಗಲಿ ಅಂತ ಒಂದು ಯಾವುದೇ ಉದ್ದೇಶ ಇಲ್ಲ. ನಾವು ಮಾಡುವ ಕೆಲಸವನ್ನು ಒಳ್ಳೆ ರೀತಿಯಲ್ಲಿ ಮಾಡಬೇಕು, ಅದಕ್ಕೆ ದೇವರು ಪ್ರತಿಫಲ ಕೊಡ್ತಾರೆ, ಜನರ ಪ್ರೀತಿ ಸಿಗ್ತದೆ ಅಂತ ಹೇಳುವ ಭಾವನೆ ಮಾತ್ರ. ಹೀಗಾಗಿ ಈ ಪ್ರಕ್ರಿಯೆ ಹೀಗೆ ಮುಂದುವರಿಬೇಕಾದರೆ ನನ್ನ ಒಂದು ಅನುಭವಕ್ಕೆ ಬಂದ ಮಾತು, ನಮಗಂತೂ ಈ ಯೋಜನೆಯಲ್ಲಿ ಸ್ಥಳೀಯ ಆಡಳಿತದಿಂದ ಸಾಕಷ್ಟು ಸಪೋರ್ಟ್ ಎಲ್ಲ ಸಿಕ್ಕಿದೆ, ತೊಂದರೆ ಆಗಲಿಲ್ಲ. ಆದರೂ ಇವತ್ತು ನೀತಿಗಳು ಮತ್ತು ನಿಯಮಗಳು ಸ್ವಲ್ಪ ಸರಳೀಕರಣ ಆದರೆ ವ್ಯವಹಾರ ಸಾಕಷ್ಟು ವೃದ್ಧಿ ಆಗ್ತದೆ. ಇವತ್ತು ಎಲ್ಲರೂ ಹೇಳ್ತಾರೆ ಪ್ರೈವೇಟ್ ಇನ್ವೆಸ್ಟ್ಮೆಂಟ್ ಬರ್ತಾ ಇಲ್ಲ ಅಂಥೇಳಿ. ಬರಬೇಕು ಅಂತೇಳಿ ಆದರೆ ಸರ್ಕಾರ ಇದಕ್ಕೆ ವೇಗವರ್ಧಕದ ಕೆಲಸ ಮಾಡಬೇಕು. ಅದು ಮಾಡಬೇಕಾದ್ರೆ ಸ್ವಲ್ಪ ನೀತಿಗಳು ನಿಯಮಗಳು ಸರಳೀಕರಣ ಆಗಬೇಕು ಅಂತೇಳಿ ಒಂದು ಅನಿಸಿಕೆ ಈ ಸಂದರ್ಭದಲ್ಲಿ ಅದನ್ನು ಹಂಚಿಕೊಳ್ತಾ ಇದ್ದೇನೆ. ನನ್ನ ಹೆಂಡತಿ ಒಮ್ಮೆ ಮಂಗಳೂರಿಗೆ ಹೋಗಿದ್ದೆ, ಶಾಪಿಂಗ್ ಮಾಡ್ತಾ ಇರುವಾಗ ಭಾರತ್ ಸಿನಿಮಾದ ಬಾಲಕೃಷ್ಣ ಶೆಟ್ಟರ ಹೆಂಡತಿಯಲ್ಲಿ ಸಿಕ್ಕಿದ್ರಂತೆ ಅವರಿಗೆ. ಅವರು ಮಾತಾಡ್ತಿರುವಾಗ ಅವರು ಪುತ್ತೂರಿಗೆ ಹೋಗಿದ್ದಾರೆ. ಏನು ಅಲ್ಲಿ ಸ್ವಲ್ಪ ಒಂದು ಥಿಯೇಟರ್ ಮಲ್ಟಿಪ್ಲೆಕ್ಸ್ ಮಾಡೋ ಒಂದು ಆಲೋಚನೆ ಉಂಟು, ಜಾಗ ಎಲ್ಲ ಹುಡುಕ್ತಾ ಇದ್ದಾರೆ ಅಂತೇಳಿ. ಆಗ ಹೇಳಿದ್ರೆ ಇವರಿಗೆ ಒಂದು ಆಲೋಚನೆ ಉಂಟು ಮಾಲ್ ಮಾಡಬೇಕು ಅಂತೇಳಿ, ನಾನು ಹೇಳ್ತೇನೆ ಅವ್ರ ಹತ್ರ ಅಂತ ಹೇಳಿಲ್ಲಂತೆ. ನನ್ನ ಹತ್ರ ಬಂದು ಹೇಳಿದ್ದೆ ಹೀಗೀಗೆ ಅಂಥೇಳಿ. ಮತ್ತೆ ನಾನು ಬಾಲಕೃಷ್ಣ ಶೆಟ್ಟರ ಹತ್ರ ಮಾತಾಡಿ ಅದು ಮಾತು ಮುಂದುವರಿಯಿತು. ಅದರಿಂದ ಒಂದು ರೀತಿಯ ಕಾರಣ ಇರ್ತಿತ್ತು ಮಾಲ್ನ ಆಲೋಚನೆ ಒಂದು ಶೇಪ್ ತಗೊಳ್ಳಿಕ್ಕೆ. ಹಾಗಾಗಿ ಕೂಡಲೇ ಭಾರತ್ ಸಿನಿಮಾ ಇಲ್ಲಿ ಪ್ರಪ್ರಥಮವಾಗಿ ಪ್ರಾರಂಭ ಮಾಡಿದ್ದು ಭಾರತ್ ಸಿನಿಮಾದವರು. ಭಾಳ ಅರ್ಜೆಂಟ್ನಲ್ಲಿದ್ದರು, ಕೂಡಲೇ ಶುರು ಮಾಡಬೇಕು ಅಂತೇಳಿ. ನೀವು ಕಾರಿಡಾರ್ ರೆಡಿ ಮಾಡಿಕೊಡಿ, ಲಿಫ್ಟ್ ಮಾಡಿಕೊಡಿ, ನಾವು ಥಿಯೇಟರ್ ಮಾಡ್ತೇವೆ ಅಂಥೇಳಿ. ಥಿಯೇಟರ್ ಬೇಗ ಪ್ರಾರಂಭ ಆಯಿತು. ಅದಕ್ಕೆ ಕಾರಣರಾದವರು ಭಾರತ್ ಸಿನಿಮಾದವರು. ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.